ಗುರುವಾರ ಬೆಳಿಗ್ಗೆದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಳ್ಳಿ ಇದು ನನ್ನ ಮಾರ್ನಿಂಗ್ ರುಟೀನ್. ಸೊ ಮೀನೊಂದು ಹಾರ್ನ್ ಕೇಳಿಸ್ತಾ ಇದ್ದೀನಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರಬೇಕಾದ್ರೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆದಂಥ ವಿಷಯನ ಕೊಡ್ತಾ ಇದ್ದೀನಿ. ಏನಂತಂದರೆ, ಮುಖದಲ್ಲಿ ಪಿಂಪಲ್ಸ್ ಇದೆಯಾ? ಸೊ ಡೋಂಟ್ ವರಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿ ಆಗಿರೋವಂಥ ರೆಮಿಡೀಸ್ನ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಪಿಂಪಲ್ಸ್ ಇರೋರು ಹೇಗೆಲ್ಲ ಇರಬೇಕು ಅನ್ನೋದನ್ನು ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ಇದು ಬೆಳಿಗ್ಗೆ ತನಿಷ್ ಸ್ಕೂಲ್ಗೆ ಹೊರಟಿದ ತಕ್ಷಣ ನನ್ನ ಹಸ್ಬೆಂಡ್ ಅವನ್ನ ಬಿಡೋಕ್ಕೆ ಹೋದ್ಮೇಲೆ ನಾನು ಕಿಚನ್ಗೆ ಬಂದು ಟೀ ಇಡ್ತೀನಿ. ಹಾಲೆಲ್ಲ ಬಿಸಿ ಆಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಟೀ ಬೇಕೇ ಬೇಕು ಇದ್ದ ತಕ್ಷಣ. ಸೊ ಅವ್ರು ಸ್ಕೂಲ್ಗೆ ಹೋಗಿ ಬರೋಷ್ಟರಲ್ಲಿ ನಾನು ಟೀ ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತೀನಿ. ಸೊ ನಮ್ಮ ಮನೆಗೆ ಎವ್ರಿ ಡೇ ಮಾರ್ನಿಂಗ್ ಬಾಗಿಲು ತೆಗ್ದಿದ ತಕ್ಷಣ ನಮ್ಮ ಮನೆಗೆ ಒಬ್ಬ ಹೊಸ ಗೆಸ್ಟ್ ಅಲ್ಲ, ಹಳೆ ಗೆಸ್ಟ್ ದಿನ ಬರೋರು ಯಾರು ಅಂದರೆ ನಮ್ಮ ಮನೆ ಬೇಕುಗಿನೇನು ಕೆಲಸ ಹೇಳಿ, ಅದಕ್ಕೆ ಹೊಟ್ಟೆ ಅಷ್ಟಿರುತ್ತೆ. ರಾತ್ರಿ ಎಲ್ಲ ಖುಷಿ ಜೊತೆಗೆ ಇಬ್ಬರು ಚೆನ್ನಾಗಿ ಮಲಗಿರ್ತಾರೆ, ಮ್ಯಾಟ್ ಹಾಕಿರ್ತೀವಿ. ಖುಷಿ ಮತ್ತು ಪುಷಿ ಜಗಳ ಆಡದೆ ಆರಾಮಾಗಿ ಖುಷಿ ಹೊಟ್ಟೆ ಒಳಗಡೆ ಫುಲ್ಲು ಹಿಂಗೆ ಹೋಗ್ಬಿಟ್ಟು, ಇವಾಗ ಚಳಿ ಬೇರೆ ಅಲ್ವಾ, ಮಳೆ ಬೇರೆ ಬರ್ತಾ ಇದೆ. ಸೊ ಹಾಗಾಗಿ ಅದ್ರ ಒಳಗಡೆ ಹೊಟ್ಟೆ ಒಳಗಡೆ ಹಿಂಗೆ ಹೋಗ್ಬಿಟ್ಟು ಮಲ್ಕೊಂಡಿರುತ್ತೆ. ಎರಡೂ ಬೆಳಿಗ್ಗೆ ಎಲ್ಲ ಫೈಟಿಂಗ್ ಮಾಡೋದು, ರಾತ್ರಿ ಆದರೆ ಒಟ್ಟಿಗೆ ಮಲ್ಕೊಳ್ಳೋದು, ಎರಡಕ್ಕೂ ಅದೇ ಕೆಲಸ. ಆ್ಯಂಡ್ ಟೀ ಆಯಿತು. ಹೊರಗಡೆ ಏನಾಗ್ತಿದೆ ಗೊತ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಟೀ ರೆಡಿ ಮಾಡಿರೋದನ್ನ ಇಲ್ಲಿ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ. ಗುರುವಾರ ಶುಕ್ರವಾರ ಶನಿವಾರ ಮಳೆ ಇದೆ ಅಂತ ಹೇಳಿದ್ದಾರೆ. ಶುಕ್ರವಾರ ಒಂದು ಸ್ವಲ್ಪ ಕಡಿಮೆ ಇದೆ. ಇವತ್ತು ನಾನು ಶುಕ್ರವಾರ ವಾಯ್ಸ್ ಓವರ್ ಕೊಡ್ತಾ ಇರೋದು. ಬಟ್ ಗುರುವಾರ ಮಾತ್ರ ಬಿಡದೆ ಮಳೆ ಬಂದಿದೆ, ಫುಲ್ ಮಳೆ. ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಖುಷಿ ಕಣ್ಣು ನೋಡಿ ಹೇಗೆ ಕಾಣಿಸ್ತಾ ಇದೆ, ಫ್ಲ್ಯಾಶ್ ಲೈಟ್ ಹಾಕಿದ್ದೀನಿ. ಸೊ ಹಾಗಾಗಿ ಅದ್ರ ಕಣ್ಣು ಆ ಥರ ಕಾಣಿಸ್ತಾ ಇದೆ. ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬೆಳಿಗ್ಗೆ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಮತ್ತೆ ಏನಂದರೆ ಲಂಚ್ ಪ್ರಿಪೇರ್ ಆಗಬೇಕಲ್ಲ. ಫ್ಲವರ್ನ ನಾನು ಏನು ಮಾಡಿದೆ ಅಂದರೆ ಕಟ್ ಮಾಡಿ ಅರಿಶಿನ ಉಪ್ಪು ಎಲ್ಲ ಹಾಕಿ ಅದು ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಕ್ಲೀನ್ ಆಗಬೇಕಲ್ಲ. ಸೊ ಹಾಗಾಗಿ ಅದನ್ನು ಬಿಸಿ ನೀರಿಗೆ ಹಾಕ್ತಾ ಇದ್ದೀನಿ. ಇದು ಕಾಳು ಸಾರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದೆ ಅನ್ನೋದನ್ನ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಸಾರು ಇವಾಗ ರೆಡಿ ಆಗುತ್ತೆ. ಆಲ್ ರೈಟ್, ಬೆಳಿಗ್ಗೆದೆಲ್ಲ ಕೆಲಸಗಳೆಲ್ಲ ಆದಮೇಲೆ ಕಿಚನ್ ಹೆಂಗಿರುತ್ತೆ ಹೇಳಿ, ಸಕ್ಕದಾಗಿರುತ್ತಲ್ಲ. ನೋಡಿ ಹೆಂಗಾಗಿದೆ ಅಂತ. ಬಟ್ ಈ ಕಿಚನ್ನ ನಾವು ಈ ರೀತಿ ಮಾಡಬೇಕು ಅಂದರೆ ಏನು ಮಾಡಬೇಕು, ನಮ್ಮ ಕೈ ಚಳಕನ ತೋರಿಸ್ಬೇಕು. ಸೊ ಬೆಳಿಗ್ಗೆ ಕಿಚನ್ ಎಲ್ಲ ಮೆಸ್ಸಿ ಆಗಿರಲಿ ಅಥವಾ ಮನೆಯೆಲ್ಲ ಮೆಸ್ಸಿ ಆಗಿರಲಿ, ಏನೇ ಗಲೀಜಾಗಿದ್ರೂ ನಾವು ಟಕ್ ಅಂತ ಕೆಲಸ ಮಾಡಿದ್ರೆ ಈ ಥರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಕ್ಲೀನ್ ಆದಮೇಲೆ ಸಿಗೋವಂಥ ಫೀಲಿಂಗ್ ಇದೆಯಲ್ಲ, ಆ ಖುಷಿ ಇದೆಯಲ್ಲ, ಅದನ್ನಂತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೆಕ್ಸ್ಟ್ ಕೆಲಸ ಏನು ಗೊತ್ತಾ, ಖುಷಿ ಹತ್ರ ಹೋಗೋಣ. ವಾಟ್ ಇಸ್ ದಿಸ್ ಖುಷಿ? ಹಾ, ಕೊಡೆ ಚಿಪ್ಪರ್ ಶೀರ್ ಮಾರ್ಪರೆ ಕೊಡ್ತೀನ ಇರೇಗ. ಖುಷಿ, ಲುಕ್ ಹಿಯರ್. ಬ್ಯಾಡ್ ಗರ್ಲ್. ಕೊಡೆ ದೀತೀನಿ, ಕೊಡೆನ್ ಪೂರ ತಿಂತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಖುಷಿ, ಬ್ಯಾಡ್ ಗರ್ಲ್. ವಾಟ್ ಇಸ್ ದಿಸ್? ಹಾ, ಪೂರ ನಾಟಕಲ ಗೊತ್ತುಂಡು, ಯಾನ್ ನೆರ್ಪುನ ಗೊತ್ತುಂಡು, ಕೇನುಂಡು. ಖುಷಿ ಉಂಟು ಕೊಡೆಕನ ತೊಚ್ಪಾವೆ ನಿಕ್ ಕೊಡೆಕನತ್ತು ತೊಚ್ಪಾಂಡನೆ ಗೊತ್ತಾಪು ನೀನ ಮಿಸ್ಟೇಕ್ ದಾದ ಗಡಿ ತೊಚ್ಪಾವೆ ಒಂದಾದ. ಖುಷಿ, ವಾಟ್ ಇಸ್ ದಿಸ್? ಖುಷಿ, ವಾಟ್ ಇಸ್ ದಿಸ್? ದತ್ತಿನ ಉಂದೇನು ತಿನ್ನ ಒಂದು ದಾಯಿ ಆಗಿದ್ದೀನಿ. ಇರು. ಲುಕ್ ಎಟ್ ಯೋರ್ ಫೇಸ್. ತಿನ್ಲೆ ಇರೆಗೆ ಉಪ್ಪಡ್ ನಾನು ಕೊಡೆಯಲ್ಲಿ ಇರೆ ಗೊಬ್ಬರ ಹ್ಯಾಂಡ್ ಇರೆ. ಬ್ಯಾಡ್ ಗರ್ಲ್ ಅದು ಉಮಿಲ್ ತಿಂಪುನು. ಬ್ಯಾಡ್ ಗರ್ಲ್ ನಾನು ಈ ಎಪ್ಪತ್ತೊಂದ್ಲೆ ಅವೇ ನಾನು ಇರೆಗೆ ಉಪ್ಪಡೊಂದು ಕೊಡೆ ಇರೆ ಪತ್ತೊ ತುಕ ತಿನ್ಲೆಗೆ ಅವೇನ ಪೂರ ಕಡ್ಡಿನ ಸುಣ್ಣು ಮಂತಾರೆ. ಬ್ಯಾಡ್ ಗರ್ಲ್. ಯಾನ್ ಉಲ್ಲೆ ಪೋತುಚಿ ಉಲ್ಲೆ ನಾಟಕ ಪೂರ ಹೆಂಗ್ ಗೊತ್ತಾಪುಣ್ ಪೂರ. ಓಕೆ, ಗಿವ್ ದಟ್ ಟು ಮೀ. ಓಂಡು ಸರ್ಚ್ ಬಾಬಾ, ಗಿವ್ ದಟ್ ಟು ಮೀ. ಓಂಡು ಕಂದ ಓಂಡು ಗಿವ್ ದಟ್ ಟು ಮೀ. ಓಲ್ ಪಾಡ್ದಾರು ಅಲ್ಲ. ಓ ಐಕ್ಕ ತೂಪುನು ಅಲೆ ಅಲ್ಲ. ಓ ಸೋ ಕ್ಯೂಟ್ ಅಲ್ಲಯ್ಯ ಪಾಪ.
ಅಂಚನೆ ಅನ್ ಪಾತಿನ ಪೂರ ಅರ್ಥ ಪುಣತ್ತ ನಿರ್ನೆಲ್ಲ ಅರ್ಥ ಪುಂಡು ಯಾನ್ ಗೊಬ್ಬರ ಇಜ್ಜಿ ಯಾನ್ ಪೋಪುಂಡು ಹಿಂಗ್ ಬೇಲೆ ಉಂಡು ಇರ್ಮನ್ ಪರೇನ ಬೇಲೆನ ಯಾನ್ ಪೋಪುಂಡು ಬಾಯ್ ಗಿವ್ ದಟ್ ಟು ಮೀ ಉಂಡು ಸರ್ಚ್ ಉಂಡು ವೇರ್ ಇಸ್ ಇಟ್ switch give that to me ಉಂಡು switch ಅಲ್ಲ ಅವಳುಂಡು ನೀ ಕತ್ತ ಪೂಜ ಅವಳುಂಡು ಅಂದು ಪಿರದಾದಕ್ಕೇನು ಒಂಜಿ ಜನ ಮಲ್ಲ ಜನ ಇಂಕಲ್ನಿಲ್ಲದ ಬಾರಿ ಮಲ್ಲ ಜನ ಸೋಫಾಡ್ದ ತಿರ್ತ ಜಪ್ಪರೆ ಇಜ್ಜಿನೆಕ್ ಪಾಡೆತ್ತ ಪೆಟ್ಟು ಫುಡ್ ಬೋರ್ಡಾ ಬಲ ಪುಯ್ ನಮ್ಮ ಪುಯ್ ಬಲ ಫುಡ್ ಕೊಡ್ಪೆ ಬಲ ಇಂಕ್ ನಿದ್ರೆ ಬರೋಣುಂಡು ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಗೋ ಅವೇ ಮಿಸ್ಸಸ್ ಕಾರ್ತಿ Good night, Pushila. Hello, excuse me. Okay, bye, Kushi. Give that to me. Patnondu agge ondu play. Okay. Alla pira naadu. Food pani kudle. Nama food pani kudle ready aya. Goya. ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾರ್ತಿಸ್ ವ್ಲಾಗ್ಸ್ ನ್ಯೂ ವ್ಲಾಗ್ ಇದು ಕ್ವೆಶನ್ ಕೇಳಿದೆ ವ್ಲಾಗ್ ಇಷ್ಟನಾ ಜಾಸ್ತಿ ಕಾಮಿಡಿ ವಿಡಿಯೋಸ್ ಇಷ್ಟನಾ ಅಂತ ಎಷ್ಟು ಜನ ವ್ಲಾಗ್ಸ್ ಅಂತಾನೆ ಹಾಕಿದ್ರು ನಾನು ಇಷ್ಟು ಕಷ್ಟಪಟ್ಟು ಕಾಮಿಡಿ ವಿಡಿಯೋ ಬಗ್ಗೆ ಥಿಂಕ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಬರೆದು ನಿಮ್ಮ ಮುಂದೆ ಮಾಡ್ತೀನಿ ಬಟ್ ದಟ್ಸ್ ಓಕೆ ವ್ಲಾಗ್ ಇಷ್ಟ ಅಂದರೆ ನಿಮಗೆ ಲೈಫ್ ಸ್ಟೈಲ್ ನೋಡೋದೇ ಇಷ್ಟ ನಂದು ಅಂತಂದರೆ ಅದನ್ನೇ ಮಾಡೋಣ ಬಟ್ ಇನ್ ಬಿಟ್ವೀನ್ ನನಗೆ ಏನಾದರೂ ಕೆಲವೊಂದು ಕಾಮಿಡಿ ವಿಡಿಯೋಸ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನ ನೋಡದೇ ಇರಬೇಡಿ ನಾನೇನೇ ಮಾಡಿದ್ರು ನೋಡಿ ಸೊ ಕೆಲಸ ಎಲ್ಲ ನೋಡಿದ್ರೆಲ್ಲ ಬೆಳಿಗ್ಗೆ ಎಲ್ಲ ಕೆಲಸ ಆಗಿದೆ ಓಕೆ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವುದ್ರ ಬಗ್ಗೆ ಅಂದರೆ ಪಿಂಪಲ್ ಎಷ್ಟು ಜನಕ್ಕೆ ಪಿಂಪಲ್ ಪ್ರಾಬ್ಲಮ್ ಇದೆ ಅಪ್ಪ ಇದನ್ನ ಹೇಗಪ್ಪ ಹೋಗ್ಸೋದು ನನಗೆ ಯಾವಾಗಪ್ಪ ದೇವ್ರೇ ಕ್ಲಿಯರ್ ಆಗಿರೋ ಫೇಸ್ ಬರುತ್ತೆ ಅಂತ ಎಲ್ಲರೂ ಅನ್ಕೋತಿರ್ತೀರಾ ಸೊ ಇವತ್ತು ನಾನು ನಿಮಗೆ ತುಂಬಾ ಈಸಿ ಆಗಿರೋ ಟಿಪ್ಸ್ ಹೋಮ್ ರೆಮಿಡೀಸ್ ಅಂತ ಅಂದ್ಕೊಳ್ಳಿ ಅದನ್ನು ನಿಮಗೆ ಹೇಳ್ತೀನಿ ನೀವು ಟ್ರೈ ಮಾಡಿ ಇದರಿಂದ ನಿಮ್ಮ ಸ್ಕಿನ್ ಡೆಫಿನೆಟ್ಲಿ ಬೆಟರ್ ಫೀಲ್ ಆಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ನೀವು ಮಾಡಿದ್ರೆ ಕರೆಕ್ಟಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ಬೆಟರ್ ಅಂತ ಫೀಲ್ ಆಗುತ್ತೆ ಸೊ ಆ ಟಿಪ್ಸ್ ಯಾವುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ಪಿಂಪಲ್ಸ್ ಯಾಕೆ ಬರುತ್ತೆ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಬಟ್ ನನಗೆ ಗೊತ್ತಿರೋ ಕಾರಣ ಅಂದರೆ ಒಂದು 5 ಕಾರಣ ಗೊತ್ತು ಯಾಕೆ ಅಂದರೆ ಒಂದು ಜೆನೆಟಿಕ್ ಪ್ರಾಬ್ಲಮ್ ಇಂದ ಬರುತ್ತೆ ಆಮೇಲೆ ನಮ್ಮ ಡಯಟ್ ಇಂದ ಬರುತ್ತೆ ಆಮೇಲೆ ಸ್ಟ್ರೆಸ್ ಇಂದ ಬರುತ್ತೆ ಹಾರ್ಮೋನಲ್ ಚೇಂಜಸ್ ಇಂದ ಬರುತ್ತೆ ಇನ್ಫೆಕ್ಷನ್ಸ್ ಇಂದ ಬರುತ್ತೆ ಈ ಥರ ಕೆಲವೊಂದು ಹಲವಾರು ಕಾರಣಗಳಿಂದ ನಮಗೆ ಪಿಂಪಲ್ಸ್ ಬರುತ್ತೆ ಸೊ ಇವತ್ತು ನಾನು ನಿಮಗೆ ಈಸಿ ಆಗಿರೋ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಸ್ಕಿನ್ನ ಬೆಟರ್ ಮಾಡ್ಕೊಳ್ಳಿ ಯಾವಾಗಲೂ ಕನ್ಸು ಕಾಣ್ತಾ ಇರ್ತೀರಲ್ವಾ ಈ ಪಿಂಪಲ್ಸ್ ಕಡಿಮೆ ಆಗಿದ್ದಿದೆ ಚೆನ್ನಾಗಿರ್ತಾ ಇತ್ತು ಅಂತ ಸೊ ಈ ಟಿಪ್ಸ್ನ ಡೆಫಿನೆಟ್ಲಿ ಫಾಲೋ ಮಾಡಿ ನಿಮಗೆ ಡೆಫಿನೆಟ್ಲಿ 100% ಹೇಳ್ತಾ ಇದ್ದೀನಿ ಹೆಲ್ಪ್ ಮಾಡುತ್ತೆ ಓಕೆ ಇವಾಗ ನಾನು ಡೈರೆಕ್ಟ್ ಆಗಿ ನಾನು ಫಸ್ಟ್ ಟಿಪ್ನ ಹೇಳ್ಬಿಡ್ತೀನಿ ನೀವೆಲ್ಲರೂ ಕೇಳಿರ್ತೀರಾ ಆಪಲ್ ಸೈಡರ್ ವಿನೆಗರ್ ಬಗ್ಗೆ ಕೇಳಿದ್ದೀರಾ ಅಲ್ವಾ ಎಲ್ಲರೂ ಕೇಳಿರ್ತಾರೆ ಇವಾಗ ನೀವು ಆಪಲ್ ಸೈಡರ್ ವಿನೆಗರ್ನ ಯೂಸ್ ಮಾಡಬೇಕು ಹೇಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಆಪಲ್ ಸೈಡರ್ ವಿನೆಗರ್ನ ಯೂಸ್ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದನ್ನ ನಾನೇ ನೋಡಿದ್ದೀನಿ ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಈ ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕಿವಿಯಾರ ಕೇಳಿದ್ದೀನಿ ಕೂಡ ಇದರಿಂದ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಸೊ ಅದಕ್ಕೋಸ್ಕರ ಅಂತಾನೆ ಇವತ್ತು ನಾನು ನಿಮಗೆ ಇವತ್ತು ಹೇಳ್ತಿರೋ ಎಲ್ಲ ಟಿಪ್ಸ್ನು ನಾನು ಹೇಳ್ತಿರೋ ಅಂಥ ಟಿಪ್ಸ್ ಎಲ್ಲಾನು ನಿಮಗೆ ಯೂಸ್ ಆಗೋವಂಥದ್ದೇ ಯಾಕಂದ್ರೆ ಇದರಿಂದ ಯೂಸ್ ಸಿಕ್ಕಿರೋರ ಹತ್ರ ಕೇಳಿ ಅವರ ಮುಖನ ನೋಡಿ ಆಮೇಲೆ ನಾನು ನಿಮಗೆ ಹೇಳ್ತಾ ಇರೋದು ಸೊ ಮೇಕ್ ಶೋರ್ ನೀವು ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಬೇಕು ಸೊ ಇವಾಗ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ ಆಪಲ್ ಸೈಡರ್ ವಿನೆಗರ್ ಇದೆಯಲ್ಲ ಅದನ್ನ 1 ಚಮಚ ತಗೊಂಡ್ರೆ ಅದಕ್ಕೆ 3 ಚಮಚದಷ್ಟು ನೀರು ಹಾಕೊಳ್ಳಿ ಇನ್ ಕೇಸ್ ನಿಮ್ದು ಏನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ 4 ಚಮಚನೋ 5 ಚಮಚನೋ ಹಾಕೊಳ್ಳಿ ಓಕೆನಾ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ಇಲ್ಲಾಂದ್ರೆ 3 ಸ್ಪೂನ್ ಸಾಕು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಿಂಗಾದ್ರೆ ಸಾಕು ಅದು ಮಿಕ್ಸ್ ಆಗಿಬಿಡುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕಾಟನ್ ತಗೊಳ್ಳಿ ನಿಮ್ಮ ಮುಖಕ್ಕೆ ನೀಟಾಗಿ ಹಚ್ಕೊಳ್ಳಿ ಮುಖ ಕ್ಲೀನ್ ಆಗಿರಲಿ ಹಚ್ಕೊಳ್ಳೋದಕ್ಕಿಂತ ಮುಂಚೆ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಹಚ್ಕೊಂಡು ಎಷ್ಟೊತ್ತು ಬಿಡಬೇಕು ಬಿಟ್ಬಿಡ್ಬೇಡಿ ಆಮೇಲೆ ಹಾಗೆ ಫುಲ್ ಡೇ ಹಾಗೆ ಬಿಟ್ಬಿಡ್ತೀನಿ ಅಂತ ಕೂತ್ಕೊಂಡು ಬಿಡಬೇಡಿ ಜಸ್ಟ್ ಒಂದು 10 to 20 ಸೆಕೆಂಡ್ಸ್ ಬಿಟ್ಟರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಅದಾದಮೇಲೆ ನೀರು ಹಾಕಿ ಮುಖ ತೊಳ್ಕೊಂಡ್ಬಿಡಿ ಅಷ್ಟೇ ಇನ್ನೇನು ಜಾಸ್ತಿ ಕೆಲಸ ಇಲ್ಲ ಆ್ಯಂಡ್ ಇದನ್ನು ನೀವು ದಿನಕ್ಕೆ 1 ಸಲ
ದಿನಕ್ಕೆ 1 ಸಲ ಅಥವಾ 2 ಸಲ ಟ್ರೈ ಮಾಡಬೇಕು. ಓಕೆನಾ? ನಿಮ್ ರಿಸಲ್ಟ್ ನೋಡಿ, ನಿಮ್ಗೆ ಬರೀ 1 ಸಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ರಿಸಲ್ಟ್ ಸ್ಲೋ ಆಗ್ತಿದೆ ಅಂತ ಫೀಲ್ ಆದ್ರೆ 2 ಸಲ, ದಿನಕ್ಕೆ 2 ಸಲ ಮಾಡಿ. ಅಂಡ್ ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಡಿ. ರಿಸಲ್ಟ್ 2 ಸಲ ಚೆನ್ನಾಗಿ ಸಿಗ್ತಿದೆ ಅಂತ 3 ಸಲ 4 ಸಲ ಎಲ್ಲ ಮಾಡಕ್ ಹೋಗ್ಬೇಡಿ. 2 ಸಲ, ದಿನಕ್ಕೆ 2 ಸಲ, ಅದಕ್ಕಿಂತ ಮ್ಯಾಕ್ಸಿಮಮ್ ಇಲ್ವೇ ಇಲ್ಲ. ದಿನಕ್ಕೆ 2 ಸಲ 1 ಸಲ ಈ ತರ ಮಾಡ್ಕೊಂಡ್ ಬನ್ನಿ. ಅವಾಗ ನಿಮ್ಗೆ ಪಿಂಪಲ್ ಒಂದ್ ಸ್ವಲ್ಪ ರೆಡ್ಯೂಸ್ ಆಗ್ತಾ ಇರೋದು ನಿಜವಾಗ್ಲೂ ಫೀಲ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ. ಓಕೆ? ಅಂಡ್ ದ ಸೆಕೆಂಡ್ ಟಿಪ್, ಇವಾಗ ನಾನು ಹೇಳ್ತಿರೋಂತೆ ಸೆಕೆಂಡ್ ರೆಮಿಡಿ ಇದೆಯಲ್ಲ, ಇದ್ರಿಂದನೂ ನಿಮ್ಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನ್ ಮಾಡ್ಬೇಕಂದ್ರೆ, ನನ್ನ ಫ್ರೆಂಡ್ ಒಬ್ಳು ಇದನ್ನ ಟ್ರೈ ಮಾಡಿದಾಳೆ, ಅವಳಿಗೆ ಇದೆರಡು ಟಿಪ್ನು ಅವಳು ಟ್ರೈ ಮಾಡಿದಾಳೆ. ಸೊ ಇದೆರಡೂ ರೆಮಿಡಿ ಅವಳು ಟ್ರೈ ಮಾಡಿ ಅವಳ ಸ್ಕಿನ್ ಬೆಟರ್ ಫೀಲ್ ಆಗಿದೆ. ಸೊ ಹಾಗಾಗಿ ಇವಾಗ ಇದೆರಡು ಟಿಪ್ನ ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ಸೆಕೆಂಡ್ ಟಿಪ್ ಯಾವುದು ಅಂದ್ರೆ ಹನಿ ಮತ್ತೆ ಸಿನಮನ್. ಸಿನಮನ್ ಅಂದ್ರೆ ಚಕ್ಕೆ ಇದೆಯಲ್ಲ, ಚಕ್ಕೆ ಪೌಡರ್ ನಿಮ್ಗೆ ಹೊರಗಡೆ ಸಿಗುತ್ತೆ. ಚಕ್ಕೆ ಪೌಡರ್ ಸಿಗ್ಲಿಲ್ಲ ಅಂದ್ರೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಏನ್ ಮಾಡ್ಬೇಕು ಅಂದ್ರೆ ಹನಿ ಒಂದು 2 ಸ್ಪೂನ್ಸ್ ಆಫ್ ಹನಿ ತಗೊಳ್ಳಿ, ಅದಕ್ಕೆ 1 ಚಮಚದಷ್ಟು ಚಕ್ಕೆ ಪೌಡರ್ ಹಾಕೊಂಡು ಮಿಕ್ಸ್ ಮಾಡಿ ಪೇಸ್ಟ್ ತರ ಮಾಡ್ಕೊಳ್ಳಿ. ಇದನ್ನ ನೀವು ನಿಮ್ ಮುಖಕ್ಕೆ ಹಚ್ಕೋಬೇಕು. ಮಾಸ್ಕ್ ಇದು, ಓಕೆನಾ? ಮುಖಕ್ಕೆ ಹಚ್ಚಿ ಮಾಸ್ಕ್ ತರ ಬಿಟ್ಬಿಡಿ. ಒಂದು 15 ಮಿನಿಟ್ಸ್, 10 ಅಥವಾ 15 ಮಿನಿಟ್ಸ್ ಬಿಟ್ಟು ನೀರ್ ಹಾಕೊಂಡು ಮುಖ ತೊಳ್ಬಿಡಿ ಅಷ್ಟೇ. ಇದನ್ನ ನೀವು ಒಂದು 2-3 ದಿನಕ್ಕೊಂದ್ಸಲ ಮಾಡಿದ್ರೆ ತುಂಬಾ ಒಳ್ಳೇದು. ಇವತ್ತಿನ ಥರ್ಡ್ ಟಿಪ್ ಏನ್ ಗೊತ್ತಾ? ಇದೆಲ್ಲರ ಮನೆಯಲ್ಲೂ ಇರುತ್ತೆ. ಐ ಮೀನ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದನ್ನ ಯಾಕೆ ತಂದಿಟ್ಕೋತಾರೆ ಅಂದ್ರೆ, ಸಣ್ಣ ಆಗ್ಬೇಕು, ಹೊಟ್ಟೆ ಸ್ವಲ್ಪ ಕರಸ್ಕೋಬೇಕು ಅನ್ನೋ ಇಂಟೆನ್ಷನ್ ಇಂದ ತಂದಿಡ್ತಾರೆ. ಏನದು? ಗ್ರೀನ್ ಟೀ. ನಿಮ್ ಮನೆಯಲ್ಲಿ ಇಲ್ವಾ? ನಿಮ್ ಮುಖದಲ್ಲಿ ಪಿಂಪಲ್ಸ್ ಇದೆ, ನಿಮ್ ಮನೆಯಲ್ಲಿ ಇನ್ನೂ ಗ್ರೀನ್ ಟೀ ಇಲ್ಲ ಅಂದ್ರೆ ಇವಾಗ್ಲೇ ಹೋಗಿ ತಗೊಂಡ್ ಬಂದು ಎತ್ತಿಟ್ಕೊಂಡ್ಬಿಡಿ. ಕುಡಿಯೋದಕ್ಕಲ್ಲ, ನಿಮ್ ಮುಖಕ್ಕೆ ಯೂಸ್ ಮಾಡೋದಕ್ಕೆ. ಐ ಮೀನ್ ಕುಡೀರಿ, ಪರವಾಗಿಲ್ಲ, ಬಟ್ ಮುಖಕ್ಕೆ ಕೂಡ ಇದರಿಂದ ಯೂಸ್ ಇದೆ. ಅಂಡ್ ಈ ಟಿಪ್ ನನ್ನ ರಿಲೇಟಿವ್ ಒಬ್ರು ಟ್ರೈ ಮಾಡಿ ಅವ್ರಿಗೆ ಒಂದು ಬೆಟರ್ ರಿಸಲ್ಟ್ ಸಿಕ್ಕಿದೆ. ಬೆಸ್ಟ್ ಅಂತ ಹೇಳಲ್ಲ, ಒಂದು ಬೆಟರ್ ಆದಂತ ರಿಸಲ್ಟ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಈ ಥರ್ಡ್ ಟಿಪ್ ನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂದ್ರೆ, ಟೀ ಕುದಿಸೋಂಗೆ ಚೆನ್ನಾಗಿ ಕುದಿಸಿ, ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸಿ, ಅದ್ರ ಸೋಸ್ಕೊಂಡು ಆ ನೀರಿದೆಯಲ್ಲ, ಇವಾಗ ನಾನು ಹೇಳ್ತೀನಿ ಇಂಪಾರ್ಟೆಂಟ್ ಟಿಪ್ ಇದು. ಈ ಟಿಪ್ನ ಹೇಳೋದಕ್ಕಿಂತ ಮುಂಚೆ ಏನಂದ್ರೆ, ನಾನು ಹೇಳಿದ ಏನೇ ಯೂಸ್ ಮಾಡಿ, ಮಾಸ್ಕ್ ಆಗಲಿ ಏನೇ ಟಿಪ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಾದ್ರೂ ಅಷ್ಟೇ, ಪಿಂಪಲ್ಸ್ ಇದೆ ಅಂದ ತಕ್ಷಣ ನಿಮ್ಮ ಕೈ ಮತ್ತೆ ಮುಖ ಕ್ಲೀನ್ ಆಗಿರ್ಬೇಕು, ಏನೇ ನಿಮ್ಮ ಮುಖಕ್ಕೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ. ಸೊ ಕೈನ ಚೆನ್ನಾಗಿ ತೊಳ್ಕೊಳ್ಳಿ, ಮುಖನೂ ಚೆನ್ನಾಗಿ ತೊಳ್ಕೊಳ್ಳಿ, ಆಮೇಲೆ ಎಲ್ಲ ಟಿಪ್ಸ್ನು ಫಾಲೋ ಮಾಡಿ. ಇಲ್ಲಾಂದ್ರೆ ಮುಖ ತುಂಬಾ ಗಲೀಜಾಗಿದೆ, ಕೈ ತುಂಬಾ ಗಲೀಜಾಗಿದೆ, ನೀವು ಏನೇನೋ ಮಾಡ್ತಾ ಇದ್ದೀರಾ ಅಂದ್ರೆ ಏನು ರಿಸಲ್ಟ್ ಎಫೆಕ್ಟ್ ಆಗಲ್ಲ. ಸೊ ಕ್ಲೀನ್ ಆಗಿರೋದು ತುಂಬಾನೇ ಮುಖ್ಯ. ಸೊ ಇವಾಗ ಈ ಗ್ರೀನ್ ಟೀ ನೀರ್ ಇದೆಯಲ್ಲ, ಅದನ್ನ ಕಾಟನ್ ಅಲ್ಲಿ ಡಿಪ್ ಮಾಡಿ ನಿಮ್ಮ ಮುಖಕ್ಕೆ ಹಚ್ಕೊಳ್ಳಿ ಅಷ್ಟೇ. ಅದು ಡ್ರೈ ಆದ್ಮೇಲೆ ಮುಖ ತೊಳ್ಕೊಂಡ್ಬಿಡಿ. ಅಂಡ್ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಬೆಟರ್ ಆದಂತ ರಿಸಲ್ಟ್ ಸಿಗುತ್ತೆ. ಏನು ನಿಮ್ಗೆ ಅಷ್ಟೊಂದು ಏನೋ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗಲ್ಲ, ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಯಾಕಂದ್ರೆ ಅದು ಗ್ರೀನ್ ಟೀ ಅಂಡ್ ನೀರು ಅಷ್ಟೇ, ಬೇರೆ ಏನೇನೂ ಇಲ್ಲ. ಅದರಲ್ಲಿ ಕೂಡ ಏನಾದ್ರೂ ಒಂದು ಮೆಡಿಸಿನಲ್ ಅಥವಾ ಏನಾದ್ರೂ ಒಂದು ಅಂಶ ಇರ್ಬೋದು. ಅದಕ್ಕೆ ಅದು ಪಿಂಪಲ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ ಈ ಟಿಪ್ನ ಕೂಡ. ಸೊ ಟಿಪ್ಸ್ ಹೇಳ್ತಾ ನನಗೆ ಒಂದು ತುಂಬಾನೇ ಎಮರ್ಜೆನ್ಸಿ ಆದಂತ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಹಾಗಾಗಿ ನಾನು ಇಮಿಡಿಯೇಟ್ ಆಗಿ ಹೊರಗಡೆ ಬಂದ್ಬಿಟ್ಟೆ. ಆ ವಿಡಿಯೋ ಅಲ್ಲೇ ಕಂಟಿನ್ಯೂ ಮಾಡಿಲ್ಲ, ಬಟ್ ನನ್ನ ಟಿಪ್ಸ್ ಕಂಟಿನ್ಯೂ ಆಗುತ್ತೆ. ಇವಾಗ ನಾನು ನಿಮ್ಗೆ 3 ಯೂಸ್ಫುಲ್ ಆದಂತ ಟಿಪ್ಸ್ ನ ಹೇಳಿದೀನಿ. ಅದ್ರ ಜೊತೆಗೆ ಇನ್ನ ಕೆಲವೊಂದು ನೀವು ಮನೆಯಲ್ಲಿ ಕೂತ್ಕೊಂಡು ಮಾಡುವಂತ ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ, ಇಂಪಾರ್ಟೆಂಟ್ ಟಿಪ್ಸ್ ಇದೆ. ನೀವು ಅದನ್ನ ಫಾಲೋ ಮಾಡ್ಲೇಬೇಕು. ನಿಮ್ ಪಿಂಪಲ್ ಹೋಗ್ಬೇಕು ಅಂದ್ರೆ ಫಾಲೋ ಮಾಡ್ಲೇಬೇಕು. ಸೊ ಟಿಪ್ಸ್ ಏನಂತ ಹೇಳ್ಬಿಡ್ತೀನಿ. ಯಾಕೆ ಈ ಟಿಪ್ ನ ಹೇಳಿದೆ ಅಂತಾನು ಹೇಳ್ತೀನಿ. ಏನಂದ್ರೆ, ಒಂದು, ಚೆನ್ನಾಗಿ ನಿದ್ದೆ ಮಾಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಪಿಂಪಲ್ ಇರೋರೇ ನಿದ್ದೆ ಮಾಡ್ಬೇಕು ಅಂತ ಇಲ್ಲ. ನಮ್ಮ ಸ್ಕಿನ್ ಬೆಟರ್ ಆಗ್ಬೇಕು ಅಂದ್ರೆ ನಾವ್ ಯಾವ್ದೇ ಸ್ಕಿನ್ ಟೈಪ್ ಆಗಿರೋರು ಅಷ್ಟೇ ನಿದ್ದೆ ಮಾಡ್ಲೇಬೇಕು. ಬೆಟರ್ ಸ್ಲೀಪ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಬಾಡಿಗೆ ಆಕ್ಟಿವಿಟಿ ತುಂಬಾನೇ ಇಂಪಾರ್ಟೆಂಟ್. ಅದಾದ್ಮೇಲೆ ಯೋಗ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಮೆಡಿಟೇಷನ್ ಮಾಡಿ, ಅದಾದ್ಮೇಲೆ ಡೀಪ್ ಆಗಿರೋ ಬ್ರೆತ್ ತಗೊಳ್ಳಿ. ವೈ ಐ ಆಮ್ ಟೆಲಿಂಗ್ ದಿಸ್ ಯಾಕೆ ಅಂದ್ರೆ, ಪಿಂಪಲ್ ಇರೋರ್ಗೆ ಒಂದು ಮೇನ್ ಕಾರಣ, ಸ್ಟ್ರೆಸ್ ಇರೋರ್ಗೆ ಕೆಲವ್ರಿಗೆಲ್ಲ ಪಿಂಪಲ್ಸ್ ಬಂದ್ಬಿಡುತ್ತೆ. ಸೊ ನಮ್ಮ ಸ್ಟ್ರೆಸ್ ರಿಲೀಫ್ ಆಗ್ಬೇಕು. ಸ್ಟ್ರೆಸ್ ರಿಲೀಫ್ ಆಗ್ಬೇಕು ಅಂದ್ರೆ ನೀವು ಇದನ್ನೆಲ್ಲ ಮಾಡ್ಲೇಬೇಕು. ಸೊ ನಿಮ್ಗೆ ಸ್ಟ್ರೆಸ್ ಇಂದ ಪಿಂಪಲ್ಸ್ ಬರ್ತಿದೆ ಅಂತ ಆದ್ರೆ ಈ 5 ಟಿಪ್ಸ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ಟಿಪ್ಸ್ ನ ಕೂಡ ಫಾಲೋ ಮಾಡಿ. ಸೊ ಈಗ ಪಿಂಪಲ್ಸ್ ಇರೋರು ಫಾಲೋ ಮಾಡ್ಲೇಬೇಕಾಗಿರುವಂತ ಕೆಲವೊಂದು ಪ್ರೊಸೀಜರ್ಸ್ ಇದೆ, ಐ ಮೀನ್ ಸ್ಟೆಪ್ಸ್ ಇದೆ. ಏನಂತ ಹೇಳ್ತಾರೆ ಇದನ್ನ ನಾನು ಇವಾಗ ಹೇಳ್ತೀನಿ. ಇದನ್ನ ನೀವು ಫಾಲೋ ಮಾಡ್ಲೇಬೇಕು. ಪಿಂಪಲ್ ಇರೋರು ಟು ಮೇಕ್ ಯುವರ್ ಸ್ಕಿನ್ ಫೀಲ್ ಬೆಟರ್ ಅಂತ ಆಗ್ಬೇಕು ಅಂದ್ರೆ ನೀವು ಇದನ್ನ ಫಾಲೋ ಮಾಡ್ಲೇಬೇಕು. ಒಂದು, ಚೆನ್ನಾಗಿ ಮುಖ ತೊಳ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಪಿಂಪಲ್ಸ್ ಇರೋರು ಮುಖನ ಚೆನ್ನಾಗಿ ತೊಳಿಬೇಕು. ಅದಾದ್ಮೇಲೆ ಮಾಯಿಶ್ಚರೈಸರ್ ಹಚ್ಕೋಬೇಕು. ಇವಾಗ ಹೇಳ್ತಾರೆ ಪಿಂಪಲ್ ಇದ್ರೆ ಮಾಯಿಶ್ಚರೈಸರ್ ನೆಸೆಸಿಟಿ ಇಲ್ಲ ಅಂತ. ನೋ, ನಿಮ್ಮ ಸ್ಕಿನ್ ಕೂಡ ಹೈಡ್ರೇಟೆಡ್ ಆಗಿ ಇಡಬೇಕು. ಬಟ್ ನೀವು ನೋಡ್ಕೋಬೇಕು ನಿಮ್ಗೆ ಯಾವ ಮಾಯಿಶ್ಚರೈಸರ್ ಸೂಟ್ ಆಗುತ್ತೆ ಅಂತ. ನಿಮ್ಗೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತ ಒಂದು ಬೆಸ್ಟ್ ಮಾಯಿಶ್ಚರೈಸರ್ ನ ಸೆಲೆಕ್ಟ್ ಮಾಡ್ಕೊಂಡು ಹಚ್ಕೊಳ್ಳಿ. ಅದಾದ್ಮೇಲೆ ಮೇಕಪ್
ಮೇಕಪ್ ಆದಷ್ಟು ಕಡಿಮೆ ಮಾಡಿ. ಮೇಕಪ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗಲ್ಲ. ಸೊ ನ್ಯಾಚುರಲ್ ಆಗಿ ಇರೋದಕ್ಕೆ ಟ್ರೈ ಮಾಡಿ. ಮೇಕಪ್ ನ ಕಡಿಮೆ ಮಾಡಿ, ಇದರಿಂದ ಕೂಡ ನಿಮ್ಗೆ ಪಿಂಪಲ್ಸ್ ಜಾಸ್ತಿ ಆಗ್ಬೋದು. ಆಮೇಲೆ ಪದೇ ಪದೇ ಮುಖನ ಮುಟ್ಕೋಬೇಡಿ, ವಿಚ್ ಇಸ್ ನಾಟ್ ಗುಡ್ ಬಿಕಾಸ್ ನಮ್ಮ ಹ್ಯಾಂಡ್ಸ್ ಕ್ಲೀನ್ ಆಗಿರೋದಿಲ್ಲ. ಸೊ ಹಾಗಾಗಿ ಪದೇ ಪದೇ ಮುಖನ ಮುಟ್ಕೋಬೇಡಿ. ಅದಾದ್ಮೇಲೆ ಪಿಂಪಲ್ಸ್ ಪಾಪ್ ಅಪ್ ಮಾಡುವಂತ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ ಕೆಲವರಿಗೆ. ಪಿಂಪಲ್ ಬಂದ ತಕ್ಷಣ ಅದನ್ನ ಪಾಪ್ ಮಾಡ್ಬಿಡ್ತಾರೆ, ಅದನ್ನ ಮಾಡಕ್ ಹೋಗ್ಬೇಡಿ. ಇನ್ ಯಾವ್ದಾದ್ರು ಉಳಿದಿದ್ಯಾ? ಎಸ್, ಇನ್ನೊಂದು ಉಳಿದಿದೆ. ಯಾವುದು ಅಂತಂದ್ರೆ ಸನ್ ಆದಷ್ಟು ಸೂರ್ಯನ ಬೆಳಕಿನ ಹತ್ರ ಹೋಗ್ಲೇಬೇಡಿ. ಸನ್ ಎಕ್ಸ್ಪೋಜರ್ ನ ಆದಷ್ಟು ಕಡಿಮೆ ಮಾಡಿ. ಸೊ ಇದಿಷ್ಟು ಫಾಲೋ ಮಾಡಿ ನಿಮ್ಮ ಮುಖನ ಬೆಟರ್ ಅಂತ ಆದಷ್ಟು ಬೇಗ ನೀವು ಹೇಳಿರೋ ಟಿಪ್ಸ್ ಇಂದ, ನೀವು ಹೇಳಿರೋ ಹೋಮ್ ರೆಮಿಡೀಸ್ ಇಂದ ನಮ್ಗೆ ಹೆಲ್ಪ್ ಆಗಿದೆ ಅಂತ ಆದ್ರೆ ದಯವಿಟ್ಟು ಹೆಲ್ಪ್ ಆಗಿದ ತಕ್ಷಣ, ನಿಮ್ಮ ಸ್ಕಿನ್ ಬೆಟರ್ ಆಗಿದ ತಕ್ಷಣ ಕಾಮೆಂಟ್ ಸೆಕ್ಷನ್ ಅನ್ನು ತಿಳಿಸ್ಬಿಡಿ. ಯಾಕಂದ್ರೆ ನಿಮ್ಮ ಕಮೆಂಟ್ ನ ಓದಿ ಬೇರೆಯವರು ಕೂಡ ಆ ಟಿಪ್ಸ್ ನ ಫಾಲೋ ಮಾಡ್ಲಿ, ಹೆಲ್ಪ್ ಆಗ್ಲಿ ಅಂತ. ಓಕೆನಾ? ಈ ಟಿಪ್ಸ್ ನ ಫಾಲೋ ಮಾಡಿ ನಿಮ್ಮ ಮುಖನ ಚೆನ್ನಾಗಿ ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ನನ್ನ ಮನೆ ಕೂಡ ಜೋರಾಗ್ತದೆ, ಇನ್ನು ನಾನು ಮಾತಾಡೋದು ನಿಮ್ಗೆ ಕೇಳಿಸೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾನು ನಿಮ್ಗೆ ಆದಷ್ಟು ಬೇಗ ಒಂದು ಬ್ಯೂಟಿಫುಲ್ ಆದಂತ ವ್ಲಾಗ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.